ಕೋಟದ ಮಣೂರು ಉದ್ಭವಲಿಂಗೇಶ್ವರ ಭಜನಾ ಮಂಡಳಿ ವತಿಯಿಂದ 35ನೇ ವಾರ್ಷಿಕ ಭಜನಾ ಮಂಗಲೋತ್ಸವದ ಪ್ರಯುಕ್ತ ಅಹೋರಾತ್ರಿ ಭಜನೋತ್ಸವ ನಡೆಯಿತು. ಕಾರ್ಯಕ್ರಮಕ್ಕೆ ನ್ಯಾಯವಾದಿ ಟಿ ಮಂಜುನಾಥ ಗಿಳಿಯಾರು ಹಾಗೂ ಸ್ಥಳೀಯರಾದ ಗುಲಾಬಿ ದೇವದಾಸ್ ಬಂಗೇರ ಜಂಟಿಯಾಗಿ ದೀಪ ಬೆಳಗಿಸಿ ಚಾಲನೆ ನೀಡಿದರು. ಬಳಿಕ ಭಕ್ತಿ ಲಹರಿ ಉದ್ಭವಲಿಂಗೇಶ್ವರ ಭಜನಾ ತಂಡದಿಂದ ಕುಣಿತ ಭಜನೆ ಪ್ರಾರಂಭಗೊಂಡು ಊರ ಮತ್ತು ವಿವಿಧ ಭಜನಾ ತಂಡಗಳಿಂದ ಅಹೋರಾತ್ರಿ ಭಜನೋತ್ಸವ ನಡೆಯಿತು. ಈ ಸಂದರ್ಭ ಉದ್ಭವಲಿಂಗ ಭಜನೋತ್ಸವ ಸಮಿತಿ ಅಧ್ಯಕ್ಷ ಹರೀಶ್ ಕುಮಾರ್, ಮೆಸ್ಕಾಂ ಕಾರ್ಯದರ್ಶಿ ಪ್ರಭಾಕರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಭಜನಾ ಮಂದಿರದ ಈ ಒಂದು ಕಾಂಪಿಟೇಷನ್ ಈಗಾಗಲೇ ಶುರುವಾಗಲಿದೆ. ಹಾಗೆ ದೀಪ ಬೆಳಗುವುದರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಚಾಲನೆಯನ್ನು ನೀಡಿದ್ದೇವೆ. ಅವಕಾಶ ಕೊಟ್ಟಂತ ಎಲ್ಲರೂ ಕೂಡ